ಜೈ ತುಳುನಾಡು. ಈ ಸಲದ ವಿನ್ನರೇರು, ಈ ಸಲ ಕಪ್ಪು ನಮ್ಮದೇ. ರಕ್ಷಿತಾ ಶೆಟ್ಟಿ ವಿನ್ನರ್. ನಾನು ನಿಮ್ಗೆ ಒಂದು ಹೇಳ್ತಾ ಇದ್ದೇನೆ, ಅದೇನಂದ್ರೆ ರಕ್ಷಿತಾ ಶೆಟ್ಟಿಯ ಎಷ್ಟು ಮಂದಿ ಸಪೋರ್ಟರ್ಸ್ ಇದ್ದಾರೆ ಅವರೆಲ್ಲ ನಂಗೆ ರಕ್ಷಿತಾ ಅಂತ ಹೇಳಿ ಅಲ್ಲಿ ಒಂದು ಹಾರ್ಟ್ ಕೊಡಿ, ರೆಡ್ ಕಲರ್ ಇದು ಹಾರ್ಟ್ ಕೊಡಿ, ನೋಡುವ ಎಷ್ಟು ಕಮೆಂಟ್ಸ್ ಅಲ್ಲಿ ಎಷ್ಟು ರೆಡ್ ಕಲರ್ ಇದು ಹಾರ್ಟ್ ಬರ್ತದೆ ಅಂತ ಹೇಳಿ. ಹಾರ್ಟಿನ ಮುಖಾಂತರ ನಮ್ಗೆ ಗೊತ್ತಾಗ್ತದೆ ಎಷ್ಟು ಅವಳದು ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳಿ. ಸೊ ಎಲ್ಲರೊಂದು ಪಟ್ ಅಂತ ಹೇಳಿ ಕಮೆಂಟ್ ಹಾಕಿ ರಕ್ಷಿತಾ ಶೆಟ್ಟಿ ಅಂತ ಹೇಳಿ ರೆಡ್ ಕಲರ್ ಇದು ಹಾರ್ಟ್ ಹಾಕಿ, ನೋಡುವ ಎಷ್ಟು ಮಂದಿ ಸಪೋರ್ಟರ್ಸ್ ಇದ್ದಾರೆ ಅಂತ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ಇನ್ನು ಉಳಿದಿರುವುದು ಕೇವಲ 2 ದಿವಸ, ಫ್ರೈಡೆ ಮತ್ತು ಸ್ಯಾಟರ್ಡೆ ಫಿನಾಲೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಕರ್ತವ್ಯ ಏನಂದರೆ ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ವೋಟ್ ಮಾಡಿ ಅವಳನ್ನೇ ವಿನ್ ಮಾಡಿಸುವಂತ ಹೇಳಿ. ಯಾಕಂದ್ರೆ ನಿನ್ನೆ ವೋಟಿಂಗ್ ಲೈನ್ ಕ್ಲೋಸ್ ಇತ್ತು, ಈಗ ಮತ್ತೆ ಓಪನ್ ಆಗಿದೆ. ಸೊ ನಾವೆಲ್ಲರೂ ಪಟ್ 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 ಅಂತ ಹೇಳಿ ಒಬ್ಬಳಿಗೆ 99 ವೋಟ್ ಮಾಡ್ಬೋದು. ಹಾಗೇನೆ ನೀವು ನಿಮ್ಮ ನೇಬರ್ಸ್, ಕೊಲೀಗ್ಸ್, ಫ್ರೆಂಡ್ಸ್ ಎಲ್ಲರಿಗೆ ಪಬ್ಲಿಕ್ ಆಗಿ ಹೋಗಿ ಸಹ ನೀವು ರಿಕ್ವೆಸ್ಟ್ ಮಾಡಿ ಅವಳಿಗೊಂದು ವೋಟ್ ಮಾಡಿಸಬಹುದು. ಯಾಕಂದ್ರೆ ನಂಗೆ ಕೂಡ ಭಾರಿ ಆಸೆ ಇದೆ, ನಮ್ಮ ಕರಾವಳಿ ಹುಡುಗಿ, ನಮ್ಮ ತುಳುನಾಡಿನ ಹುಡುಗಿ ವಿನ್ ಆಗಿ ಬರ್ಬೇಕಂತ ಹೇಳಿ. ಹಾಗೇನೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆಲ್ಲ, ಕಾವ್ಯ ಎಲಿಮಿನೇಟ್ ಆಗಿ ಹೋಗ್ತಾಳೆ ಅಂತ ಹೇಳಿ. ಯಾಕಂದ್ರೆ ನಾನು ಲೈವ್ ಕೂಡ ನೋಡ್ತಾ ಇದ್ದೆ, ನೇರ ಪ್ರಸಾರ. ಅದರಲ್ಲಿ ಧ್ರುವಂತ ಹಾಗೇನಿದ್ದ, ತುಂಬಾ ಮಂದಿ ನಂಗೆ ಮೆಸೇಜ್ ಮಾಡಿದ್ರು, ಮೇಡಮ್ ಇವನು ಧ್ರುವಂತ ಎಲಿಮಿನೇಟ್ ಆಗಿ ಹೋದ ಅಂತ ಹೇಳಿ. ಮತ್ತೆ ಇವನು ನನ್ನದು ನಿನ್ನೆದೊಂದು ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಕೂಡ ತುಂಬಾ ಮಂದಿ ಹಾಕ್ತಾ ಇದ್ರು ಧ್ರುವಂತ ಎಲಿಮಿನೇಟ್ ಅಂತ ಹೇಳಿ. ಅವಾಗ ನಾನು ಅವರಿಗೆ ರಿಪ್ಲೈ ಮಾಡ್ತಾ ಇದ್ದೆ, ಇಲ್ಲ ಧ್ರುವಂತ ಇದ್ದಾನೆ, ಧ್ರುವಂತ. ಯಾಕಂದ್ರೆ ನಾನು ನೇರ ಪ್ರಸಾರ ನೋಡ್ತಿದ್ದೆ, ಲೈವ್ ನೋಡ್ತಿದ್ದೆ, ಅವಾಗ ಅವನಿದ್ದ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಏನಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಕಿಚ್ಚನ ಚಪ್ಪಾಳೆ ನಮ್ಮ ಒಂದು ಧ್ರುವಂತಿಗೆ ಹಾಗೇನೆ ಒಂದು ಅಶ್ವಿನಿ ಗೌಡಗೆ ಸಿಕ್ಕಿತ್ತು. ಇವನೊಂದು ಇಡೀ ಒಂದು ಸೀಸನ್ ನ ಉತ್ತಮ ಅಂತ ಹೇಳುವಂತಹ ಒಂದು ಅವನಿಗೊಂದು ಕಿಚ್ಚನ ಚಪ್ಪಾಳೆ ಇತ್ತು. ಅಂದ್ರೆ ಇಡೀ ಸೀಸನ್ ಇದು, ಕೆಲವರಿಗೆ ವಾರವಾರದ್ದು ಕಿಚ್ಚನ ಚಪ್ಪಾಳೆ ಅಂತ ಇರ್ತದಲ್ಲ, ಹಾಗೇನೆ ನಮ್ಮ ಧ್ರುವಂತಿಗೆ ಇಡೀ ಸೀಸನ್ ಇದೊಂದು ಉತ್ತಮ ಅಂತ ಹೇಳಿ ಒಂದು ಕಿಚ್ಚನ ಚಪ್ಪಾಳೆ ಬಂದಿತ್ತು. ಹಾಗಾಗಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕೆಲ್ಲ ಧ್ರುವಂತ ಎಲಿಮಿನೇಟ್ ಆಗಿ ಹೋಗ್ತಾನೆ ಅಂತ ಹೇಳಿ. ಹಾಗೇನೆ ಇದರಲ್ಲಿ ಹೇಳಿದಾಗೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಇದೆಲ್ಲ ತಿರುವು ಇದೆಯಲ್ಲ, ಹಾಗೇನೆ ಯಾರು ಎಣಿಸ್ಲಿಕ್ಕಿಲ್ಲ, ಈವನ್ ನಾನು ಕೂಡ ಎಣಿಸ್ಲಿಲ್ಲ. ಯಾಕಂದ್ರೆ ಕಾವ್ಯನಿಗೆ ಅಷ್ಟೊಂದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಎಲ್ಲೂ ಕೂಡ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ, ಧ್ರುವಂತಿಗೆ ತುಂಬಾ ಸಪೋರ್ಟ್ ಇತ್ತು. ಹಾಗಾಗಿ ನಾನು ಧ್ರುವಂತ ಹಾಗೇನೆ ಟಾಪ್ 6 ತನಕ ಬರ್ತಾನೆ ಅಂತ ನಾನು ಎಣಿಸಿದ್ದೆ. ನಂಗೆ ಹಾಗೇನೆ ಒಂದು ಆಸೆ ಇತ್ತು, ನಮ್ಮ ಕರಾವಳಿಯ ಇಬ್ರು ಕೂಡ ಅಲ್ಲಿ ಟಾಪ್ 6 ಅಲ್ಲಿ ಇರ್ಬೇಕಂತ ಹೇಳಿ. ಹಾಗೆ ನಮ್ಮ ಒಂದು ರಕ್ಷಿತಾ ಶೆಟ್ಟಿ ಒಂದು ಟಾಪ್ 6 ಗೆ ಕ್ವಾಲಿಫೈ ಆಗಿದ್ದಾಳೆ, ಧ್ರುವಂತ ಒಂದು ಎಲಿಮಿನೇಟ್ ಆಗಿ ಹೋದ. ಬಾರಿ ಒಂದು ಬೇಸರದ ಸಂಗತಿ. ಇಬ್ರು ಕೂಡ ಬಂದ್ರೆ ಟಾಪ್ 1 ಟಾಪ್ ರನ್ನರ್ ಅಪ್ ಅಂತ ಹೇಳಿದ್ರೆ ನಮ್ಗೆ ಕೂಡ ಬಹಳ ಹೆಮ್ಮೆಯ ವಿಷಯ ಇತ್ತು, ನಮ್ಮ ಕರಾವಳಿಯ ಇಬ್ರು ಕೂಡ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಚಿಂತೆ ಇಲ್ಲ, ನಮ್ಮ ಆದ್ಯ ಕರ್ತವ್ಯ ಏನಂದ್ರೆ ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೆ, ಮನಸ್ಸಿದ್ದರೆ ಮಾರ್ಗವಿದೆ ಅಂತೆ. ಅದೇ ರೀತಿ ನಾವು ಎಲ್ಲರೂ ಒಂದು ಜಾತಿ ಮತ ಭೇದವಿಲ್ಲದೆ ನಮ್ಮದೇ ಮನೆ ಮಗಳಾಗಿ ಇವಳಿಗೆ ಎಲ್ಲರೂ ಸೇರಿ ಬಹುಮತದಿಂದ ವೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾಳೇನೆ. ಅವಳದೊಂದು ಡಯಲಾಗ್ ಹೇಳ್ತೇನೆ, ಬಲೆ ಬಲೆ ಗೈಸ್ ವೋಟ್ ಮಾಡ್ಲಿ ಅಂತ ಹೇಳಿ. ರಕ್ಷಿತಾ ಶೆಟ್ಟಿದು ಬಲೆ ಬಲೆ ಗೈಸ್ ತುಂಬಾ ಇದು ಆಗಿತ್ತು, ಫೇಮಸ್ ಆಗಿತ್ತು ಅವಳ ಆ ಒಂದು ಡಯಲಾಗ್. ನಮ್ಮ ಮುಗ್ಧ ಮನಸ್ಸಿನ ಹುಡುಗಿ, ಹಾಗೇನೆ ಒಂದು ತುಂಬಾ ಒಂದು ಇನ್ನೋಸೆಂಟ್ ಪ್ಯೂರ್ ಸೋಲ್ ಆಗಿದ್ದಾಳೆ. ಹಾಗಾಗಿ ಎಲ್ಲರೂ ವ್ಯಕ್ತಿತ್ವ, ಅವಳದು ಗುಣ ನೋಡಿ ವೋಟ್ ಮಾಡಿ ಅಂತ ಹೇಳ್ತಿದ್ದೇನೆ. ಎಷ್ಟೋ ಮಂದಿ ಹೇಟರ್ಸ್ ಕೂಡ ಇದ್ದಾರೆ. ನಂಗೆ ಪರ್ಸನಲ್ ಆಗಿ ಯಾರ ಮೇಲೂ ಹಾಗೆ ಇಲ್ಲ, ಗಿಲ್ಲಿ, ರಘು, ಇವಳು ಕಾವ್ಯ, ಅಶ್ವಿನಿ ಗೌಡ, ಹಾಗೇನೆ ಧನುಷ್ ಎಲ್ಲ ಇದ್ದಾರೆ. ಎಲ್ಲರೂ ಅವರವರದ ಅವರವರು ಆಟ ಆಡ್ತಿದ್ದಾರೆ. ನಮ್ಗೆ ಪರ್ಸನಲ್ ಆಗಿ ಯಾರ ಮೇಲೇನೂ ಹಾಗೆ ಇಲ್ಲ. ಆದ್ರೆ ನಾವು ತುಳುನಾಡಿನ ಜನರಾಗಿ ನಾವು ಅವಳಿಗೆನೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ನಂಗೆ ಒಂದು ಭಾರಿ ಒಂದು ಹೆಮ್ಮೆ ಇದೆ, ಏನಂದ್ರೆ ನಾನು ಡೇ 1 ಇಂದ ಅವಳು ಬಿಗ್ ಬಾಸ್ ಅಲ್ಲಿಂದ ಇವತ್ತಿನವರೆಗೂ ನಾನು ಅವಳ ಬೆನ್ನೆಲುಬಾಗಿದ್ದೇನೆ, ಸಪೋರ್ಟ್ ಮಾಡ್ತಾ ಬರ್ತಿದ್ದೇನೆ. 3 months ಇಂದ ಸತತವಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅವಳಿಗೆ ಸಪೋರ್ಟ್ ಬರ್ತಾ ಇದೆ. ಅದೊಂದು ನಂಗೆ ಬಹಳ ಹೆಮ್ಮೆ ಇದೆ. ಹಾಗಾಗಿ ಅಲ್ಲಿಂದ ಇಲ್ಲೇ ತನಕ ಇನ್ನು ಫಿನಾಲೆ ಹೋಗಿ ಅವಳು ವಿನ್ ಆಗಿ ಬರುವ ತನಕ ನಿಮ್ಮೆಲ್ಲರ ಸಪೋರ್ಟ್ ಅಗತ್ಯ ಇದೆ. ಹಾಗಾಗಿ ಇವತ್ತು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಎಲ್ಲರೂ ಸೇರಿ ಅವಳಿಗೊಂದು ವೋಟ್ ಮಾಡು ಅಂತ ಹೇಳಿ. ಹಾಗೇನೆ ನಂಗೆ ಇವತ್ತೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು, ಏನಂದ್ರೆ ಒಬ್ರು ಜ್ಯೋತಿಷಿ ನೋಡ್ತಿದ್ದಾರಂತೆ ಈ ಸಲದ ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಹೇಳಿ. ಆ ಮಹಿಳಾ ಸ್ಪರ್ಧಿ ಯಾರಂತ ಇದುವರೆಗೂ ಕ್ವಶನ್ ಮಾರ್ಕ್ ಇದೆ. ಅಲ್ಲಿ ಅಶ್ವಿನಿ ಗೌಡ ಇದ್ದಾಳೆ, ಕಾವ್ಯ ಇದ್ದಾಳೆ, ಹಾಗೇನೆ ನಮ್ಮ ಒಂದು
ಮುದ್ದು ಹುಡುಗಿ ರಕ್ಷಿತಾ ಶೆಟ್ಟಿ ಕೂಡ ಇದ್ದಾಳೆ. ನನ್ನ ಲೆಕ್ಕದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿಯೇ ವಿನ್ ಆಗಿ ಬರ್ತಾಳೆ. ಯಾಕಂದ್ರೆ ಅವಳಿಗೆ ಇರುವಷ್ಟು ಒಂದು ಹೈಯೆಸ್ಟ್ ಒಂದು ಸಪೋರ್ಟ್ ಬೇರೆ ಯಾರಿಗೆ ಸಿಲ್ಲ. ಮತ್ತೆ ನಿನ್ನೆ ಒಂದು ನಾನು ವಿಡಿಯೋ ಕೂಡ ನೋಡಿರ್ತೇನೆ, ಅಲ್ಲಿ ಒಂದು ಆರ್ಟಿಸ್ಟ್ ಒಬ್ರು ಇದು ಇದೆಲ್ಲ ತೆಂಗಿನದು ಗರಿ ಇದೆಯಲ್ಲ ಅದರಲ್ಲಿ ಒಬ್ಬೊಬ್ಬರದ್ದು ಪ್ರತಿಮೆ ಮಾಡ್ತಾ ಇದ್ದಾರೆ. ಆ ಒಂದು ಎಲ್ಲರದ್ದು ಪ್ರತಿಮೆ ಮಾಡಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದು. ಅದರಲ್ಲಿ ರಕ್ಷಿತಾ ಶೆಟ್ಟಿದು ಹೈಯೆಸ್ಟ್ ವ್ಯೂಸ್ ಕೂಡ ಹೋಗಿದೆ, ಹೈಯೆಸ್ಟ್ ಲೈಕ್ಸ್ ಕೂಡ ಹೋಗಿದೆ. ಮೋರ್ ದೆನ್ 25,000 ಲೈಕ್ಸ್ ಬಂದಿದೆ, 5 lakh ಅಬೋವ್ ಒಂದು ವ್ಯೂಸ್ ಬಂದಿದೆ. ಹಾಗಾಗಿ ನೀವೇ ಲೆಕ್ಕ ಹಾಕಿ ರಕ್ಷಿತಾ ಶೆಟ್ಟಿದು ಕದರ್ ಹೇಗಿದೆ, ಅವಳದು ಹವಾ ಹೇಗಿದೆ ಅಂತ ಹೇಳಿ. ನಮ್ಮ ಹುಡುಗಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಹಾಗೇನೆ ನಮ್ಮ ಒಂದು ಕರಾವಳಿಯ ಹುಡುಗಿಯೇ ನಮ್ಗೆ ವಿನ್ ಆಗಿ ಬರ್ಬೇಕಂತ ಕೂಡ ನಮ್ಗೆ ಕೂಡ ಆಸೆ ಇದೆ. ಹಾಗೇನೆ ಎಷ್ಟೋ ಮಂದಿ ಅವಳೇ ವಿನ್ ಆಗಿ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಈವನ್ ನಂಗೆ ನಿನ್ನೆ ನೈಟ್ ಮೆಸೇಜ್ ಬಂದಿದೆ, ಮೇಡಮ್ ನಾಳೆ ಮತ್ತೆ ನೀವು ವಿಡಿಯೋ ಮಾಡಿ ಹಾಕಿ ನಮ್ಮ ಒಂದು ಹುಡುಗಿ ವಿನ್ ಆಗಿ ಬರ್ಬೇಕಂತ ಹೇಳಿ. ಸೊ ಎಲ್ಲರೂ ಈಗ ವೋಟಿಂಗ್ ಲೈನ್ ಹೇಗೂ ಓಪನ್ ಆಗಿದೆ, ಎಲ್ಲರೂ ಒಂದು ಬಹುಮತದಿಂದ ವೋಟ್ ಕೊಟ್ಟು ಅವಳೇ ಒಂದು ವಿನ್ ಆಗಿ ಬರುವಾಗೆ ಒಂದು ನಾವು ಎಲ್ಲರೂ ಹಾರೈಸೋಣ. ಆ ಹುಡುಗಿಗೆ ಇದು ವ್ಲಾಗ್ ಮಾಡಿದೆಲ್ಲ ಅವಳದೇ ಬಗ್ಗೆ ಒಂದು ಸಪೋರ್ಟ್ ಮಾಡೋದು. ಅದರಲ್ಲಿ ಮೇನ್ ನಿಮ್ಗೆ ನೋಡುವಾಗ 1300 ಹಾಗೆ ವ್ಯೂಸ್ ಬರ್ತದೆ, ಅದು ಗ್ಲಿಚ್ ಆಗಿದೆ. ನಂಗೆ ವೈಟಿ ಸ್ಟುಡಿಯೋ ಅಂತ ಇರ್ತದಲ್ಲ ಅದರಲ್ಲಿ 2,500 ತನಕ ವ್ಯೂಸ್ ಬಂದಿದೆ. ಮೇನ್ ನೋಡುವಾಗ ನಮ್ಗೆ ಗ್ಲಿಚ್ ಆಗಿ ಅದು 1,500 ತನಕ ವ್ಯೂಸ್ ಕಾಣ್ತಾ ಉಂಟು. ನಂಗೆ ಇಲ್ಲಿ ವ್ಯೂಸ್ ಮೇನ್ ಅಲ್ಲ, ನಂಗೆ ಮೇನ್ ಅಂದ್ರೆ ಎಲ್ಲರಿಗೆ ಒಂದು ಈ ಒಂದು ವಿಡಿಯೋ ಹೋಗ್ಬೇಕು, ಎಲ್ಲರಿಗೂ ಒಂದು ಶೇರ್ ಮಾಡಿ. ನೀವು ಅವಳಿಗೆ ಎಷ್ಟು ಆಗ್ತದೆ ಅಷ್ಟು ನೀವು ಸಪೋರ್ಟ್ ಮಾಡಿ. ಆಲ್ರೆಡಿ ನಾನು ಅವಳಿಗೆ ಹೇಗೆ ವೋಟ್ ಮಾಡೋದಂತ ಹೇಳಿಕೊಟ್ಟಿದ್ದೇನೆ. ನನ್ನ ಎಲ್ಲ 2-3 ದಿವಸದ ಹಿಂದಿನದು ವಿಡಿಯೋ ನೋಡ್ತಾ ಬನ್ನಿ, ಅದರಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ಫಾರ್ಮೆಟ್ ಹೇಗೆ ಹಾಕುದಂತ. ಹಾಗೇನೆ ಒಂದು ನನ್ನದೊಂದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ನಾನು ಹಾಕಿದ್ದೇನೆ. ಜಿಯೋ ಹಾಟ್ಸ್ಟಾರ್ ಆಪ್ ಡೌನ್ಲೋಡ್ ಮಾಡಬೇಕು, ಅದರ ನಂತರ ಲಾಗಿನ್ ಆಗಬೇಕು, ಅದರ ನಂತರ ಇದು ಲ್ಯಾಂಗ್ವೇಜಸ್ ಸಿಲೆಕ್ಟ್ ಮಾಡಬೇಕು, ಅದರ ನಂತರ ಬಿಗ್ ಬಾಸ್ ಅಂತ ಒಂದು ಶೋ ಓಪನ್ ಆಗ್ತದೆ, ಅಲ್ಲಿ ಒಂದು ಡೈರೆಕ್ಟ್ ಲೈವ್ಗೆ ಹೋಗಬೇಕು. ಲೈವ್ಗೆ ಹೋದ ನಂತರ ಸೈಡ್ ಅಲ್ಲಿ ಪರ್ಪಲ್ ಕಲರ್ ಅಲ್ಲಿ ವೋಟ್ ಅಂತ ಇರ್ತದೆ ಆಪ್ಷನ್. ಆ ವೋಟ್ ಅನ್ನು ಆಪ್ಷನ್ ಒತ್ತುವಾಗ ಅಲ್ಲಿ ನಮ್ಮದೊಂದು ಕಂಟೆಸ್ಟೆಂಟ್ ಬರ್ತಾರೆ, ಅದರಲ್ಲಿ ರಕ್ಷಿತನದು ಫೋಟೋ ಇದೆ. ರಕ್ಷಿತನ ಫೋಟೋಗೆ ಹೋಗಿ 99 ವೋಟ್ ಮಾಡಿ ಅಲ್ಲಿ ಕೆಳಗಡೆ ಡನ್ ಅಂತ ಇದೆ. ಡನ್ ಒತ್ತಿದ ಕೂಡಲೇ ಅವಳಿಗೆ ಒಂದು ವೋಟಿಂಗ್ ನೀವು ಹಾಕಿದಾಗೆ ಆಗ್ತದೆ. ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ಟೈಪ್ ಅಲ್ಲಿ ವೋಟ್ ಹಾಕುದಂತ ಹೇಳಿ. ಈಗ ನಾನು ನಿಮ್ಗೆ ಒಂದು ಹೇಳ್ತಾ ಇದ್ದೇನೆ, ಅದೇನಂದ್ರೆ ರಕ್ಷಿತಾ ಶೆಟ್ಟಿಯ ಎಷ್ಟು ಮಂದಿ ಸಪೋರ್ಟರ್ಸ್ ಇದ್ದಾರೆ ಅವರೆಲ್ಲ ನಂಗೆ ರಕ್ಷಿತಾ ಅಂತ ಹೇಳಿ ಅಲ್ಲಿ ಒಂದು ಹಾರ್ಟ್ ಕೊಡಿ, ರೆಡ್ ಕಲರ್ ಇದು ಹಾರ್ಟ್ ಕೊಡಿ. ನೋಡುವ ಎಷ್ಟು ಕಮೆಂಟ್ಸ್ ಅಲ್ಲಿ ಎಷ್ಟು ರೆಡ್ ಕಲರ್ ಇದು ಹಾರ್ಟ್ ಬರ್ತದೆ ಅಂತ ಹೇಳಿ. ಹಾರ್ಟಿನ ಮುಖಾಂತರ ನಮ್ಗೆ ಗೊತ್ತಾಗ್ತದೆ ಎಷ್ಟು ಅವಳದು ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳಿ. ಸೊ ಎಲ್ಲರೊಂದು ಪಟ್ ಅಂತ ಹೇಳಿ ಕಮೆಂಟ್ ಹಾಕಿ ರಕ್ಷಿತಾ ಶೆಟ್ಟಿ ಅಂತ ಹೇಳಿ ರೆಡ್ ಕಲರ್ ಇದ್ದು ಹಾರ್ಟ್ ಹಾಕಿ. ನೋಡುವ ಎಷ್ಟು ಮಂದಿ ಸಪೋರ್ಟರ್ಸ್ ಇದ್ದಾರೆ. ಜೈ ತುಳುನಾಡು. ಈ ಸಲದ ವಿನ್ನರ್ ಏರು, ಈ ಸಲ ಕಪ್ಪು ನಮ್ಮದೇ, ರಕ್ಷಿತಾ ಶೆಟ್ಟಿ ವಿನ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.